ಬೇಲೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮಾಜಿ ಸಚಿವ ಬಿ ಶಿವರಾಮ್ ಅಭಿನಂದಿಸಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಬಿ ಶಿವರಾಮ್ ಅವರು, ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಜೆಡಿಎಸ್ ಜೊತೆ ಮೈತ್ರಿಯಾಗಿದ್ದೇ ದೊಡ್ಡ ತಪ್ಪಾಗಿದೆ. ನಮ್ಮ ಕಾರ್ಯಕರ್ತರು ಮನನೊಂದು ಮತ ಹಾಕಿದ್ರು. ಆದರೆ ಅವರು ತಮ್ಮ ನರಿಬುದ್ಧಿ ಮತ್ತೆ ತೋರಿಸುವ ಮೂಲಕ ಹೀನಾಯ ರಾಜಕಾರಣಕ್ಕೆ ಇಳಿದಿದ್ದಾರೆ. ಇನ್ನು ಮುಂದಾದರೂ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮುಖಂಡರು ಬುದ್ಧಿ ಕಲಿಬೇಕಿದೆ ಎಂದರು. ಚರ್ಚೆ ಮಾಡೋದಿರ್ಬೋದು ಅಥವಾ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯಗಳಿರ್ಬೋದು, ಇವೆಲ್ಲವನ್ನು ನೋಡ್ತಾ ಹೋದಾಗ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತಕ್ಕಂಥ ಭಾವನೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಇದೆ. ಆದರೆ ನಾನು ಪ್ರಾಸ್ತಾವಿಕವಾಗಿ ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ತಮ್ಮ ಮುಂದೆ ಇಷ್ಟಪಡ್ತಾ ಇದ್ದೀನಿ. ನಮಗೆ ಈ ಕ್ಷೇತ್ರದಲ್ಲಿ ಹಿನ್ನಡೆ ಆಗಕ್ಕೆ ಕಾರಣ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ. ಜೆಡಿಎಸ್ ಭಾರಿ ಜೈಬೇರಿ ಮಾಡಿದೆ ಅಂತ ಹೇಳ್ಕೋಬಹುದು. ಅವರ ಜೈಬೇರಿ ಅಲ್ಲ, ನಿಜವಾದ ಜೈಬೇರಿ ಕಾಂಗ್ರೆಸ್ ಅವರು ಹೇಳಬೇಕಾಗ್ತದೆ. ನಿಮಗೆ ಜೊತೆಗೆ ಲೋಕಸಭೆಯಲ್ಲಿ ಕೈ ಜೋಡಿಸಿ ನಮ್ಮ ಕಾರ್ಯಕರ್ತರ ಶಕ್ತಿಯನ್ನ ಕುಗ್ಗಿಸ್ತಕ್ಕಂಥದ್ದನ್ನ ನಮ್ಮ ಹೈಕಮಾಂಡ್ ಮಾಡಿತ್ತು. ಬಹಳ ಜನ ಮತದಾರರು ಕಾರ್ಯಕರ್ತರು ಏನು ನಿರಂತರವಾಗಿ ನಿಷ್ಠೆಯಿಂದ ಕಾಂಗ್ರೆಸ್ನಲ್ಲಿದ್ರು. ಇದೇ ವೇಳೆ ಗೆದ್ದಂತಹ ಅಭ್ಯರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಬೇಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಸೈಯದ್ ತೌಫೀಕ್, ಜಾವಗಲ್ ಮಹದೇವ್, ಮಾಜಿ ಸಫಾಯಿ ಕರ್ಮಚಾರಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ತಾಲೂಕು ನಗರ ಅಧ್ಯಕ್ಷ ಅಶೋಕ್ ತೀರ್ಥಕುಮಾರಿ, ಜಮಾಲುದ್ದೀನ್ ಮುದ್ದಮ್ಮ, ಶಾಂತಕುಮಾರ್, ವಿರೂಪಾಕ್ಷ, ಸತ್ಯನಾರಾಯಣ, ಇಕ್ಬಾಲ್ ಮತ್ತಿತರರು ಹಾಜರಿದ್ದರು. ಹರೀಶ್, ವಿ4 ನ್ಯೂಸ್ 24/7 ಬೇಲೂರು.